ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಗಾಂಧಿನಗರದಲ್ಲಿ ದೊರೆತ ಕಳ್ಳ ನೋಟುಗಳ ಕಟ್ಟುಗಳ ಸಂಬಂಧ ಆರೋಪಿಯನ್ನು ದಾಂಡೇಲಿ ಪೊಲೀಸರು ಉತ್ತರ ಪ್ರದೇಶದ ಲಕ್ನೋದಿಂದ ಬಂಧಿಸಿ ಕರೆತಂದರು. ಕಳ್ಳನೋಟಿನ ವಾರಸುದಾರ 36ರ ಅರ್ಷದ್ ಅಜಂ ಖಾನ್ ಆರೋಪಿ. ದಾಂಡೇಲಿ ನಗರ ಠಾಣೆ ಪೊಲೀಸರು ಆತನನ್ನು ಲಕ್ನೋದಲ್ಲಿ ಖಚಿತ ಮಾಹಿತಿಯ ಮೇಲೆ ಬಂಧಿಸಿ ದಾಂಡೇಲಿಗೆ ಕರೆತಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ ಒಟ್ಟು 12 ಕೋಟಿ ರೂಪಾಯಿ ಪತ್ತೆಯಾಗಿದ್ದು, ಎಲ್ಲ 500ರ ನಕಲಿ ನೋಟುಗಳಾಗಿದ್ವು. ಆರೋಪಿ ತಲೆಮರೆಸಿಕೊಂಡಿದ್ದ. ದಾಂಡೇಲಿ ಅಪರಾಧ ವಿಭಾಗದ ಪಿಎಸ್ಐ ಕಿರಣ್ ಪಾಟೀಲ್, ಹಳಿಯಾಳ ಅಪರಾಧ ವಿಭಾಗದ ಪಿಎಸ್ಐ ಕೃಷ್ಣ ಅರಕೇರಿ ಅವರ ತಂಡ ಬಲೆ ಬೀಸಿ ಆರೋಪಿಯ ನೆಲೆ ಕಂಡುಹಿಡಿದಿದೆ ಹಾಗೂ ಬಂಧಿಸಿ ಕರೆತಂದಿದೆ. ಮೊಬೈಲ್ ಟವರ್ಗಳ ಸುಳಿವಿನ ಮೂಲಕ ಲಕ್ನೋಗೆ ಓಡಿದರೂ ಆರೋಪಿಯನ್ನು ಬೆನ್ನಟ್ಟಿ ಹಿಡಿದಿದ್ದಾರೆ. ಇದರಲ್ಲಿ ಇತರ ಸ್ಥಳೀಯರ ಕೈವಾಡವಿದೆಯೇ ಎಂಬ ಬಗೆಗೆ ಈಗ ತನಿಖೆ ನಡೆದಿದೆ. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.